ಎತ್ತು ಬತ್ತಲೆ ಆಂಡ ಡುಪ ಪೂರ ಗ್ರಾಮುಡು ಮಲ್ಲೆ ಅಪ್ಪೆ ಗುಲ್ಲಾಲ್ದಿಗೆ ತರತೆಗ್ಗ ಒಂದು ಕುಟುಂಬದ ಹಿರಿಯರ ಆರಾಧನೆ ಕರೆತಂದ ಹೊತ್ತಿನ ಚಿತ್ನ ವರಾಹಮೂರ್ತಿಡ ಭಕ್ತಿದ ತರತಗ್ಗಾದ ಪ್ರಾರ್ಥನೆ ಏನಿ ಕಾಲುಡು ಈ ಜಾಗಡು ನಿನ್ನ ಬಲತ ಕಾರ್ದಂಗುಷ್ಟಂದಿ ತನ ಚಿತ್ನ ವಿಚಾರ ಮಾನವರ್ಯಾನ ಚಿತ್ನ ಎಂಕಲೆ ಪಣಿಯರಿಗೆ ಅಸಾಧ್ಯ ಅಧರ್ಮನೆ ತಾಂಡವ ಚಿತ್ನ ಕಾಲುಡು ಧರ್ಮನ ಹೊರ್ತು ಬತ್ತುಡು ಚಿತ್ನ ವಿಚಾರ ಮಲ್ತೊಂದನ ಪೊರ್ತುಡು ಅಮ್ಮು ಬಲ್ಲಾದಿನ ಬೆರಿಪತೊಂದು ನೆಲ್ಯಾಡಿ ಬೀಡಿಗೂ ಬೈತನ ಚಿತ್ತನ ಸತ್ಯ ಕಾಲಕ್ರಮೇಣ ವಾದಿರಾಜ ಸ್ವಾಮಿಲು ಭಿಕ್ಷಾರ್ಚನೆಗಿಂದ ಬನ್ನಗ ದೇವರದಾಂತಿನ ಉರುಡೆಯನ್ನು ಭಿಕ್ಷೆನ ಮಲ್ಪೂಜಿ ಬಂದ ಚಿತ್ನ ಚಿಂತನೆಡು ಪೆಗ್ಡೇರ್ನ ಚಿಂತನೆ ನೆನಿಗಿ ಸಾಚಿತ್ನ ಸತ್ಯ ಈ ಒಂದೇ ಧರ್ಮಸ್ಥಳ ಕುಟುಂಬ ಪುರಾಣ ಧರ್ಮಸ್ಥಳ ಕ್ಷೇತ್ರ ಮಲ್ಪ ಒಂದು ಅನ್ನಪ್ಪ ಪಂಜೋಳಿ ಬಂಡ್ಬೆಚ್ಚ ನಾಮಾಂಕಿತನ ಅವಳು ಪಡೆ ತೊಂದು ನನ್ನ ಯಾನು ಈ ರೂಪೊಡೆ ಪೂಜಿ ಕುಟುಂಬಗೂ ಜತ್ತು ಪಿದಾಡದು ಪೋಪೆ ಕುಟುಂಬದ ಪಂಜರಡೆ ಯಾವೊಂದು ಬರಪೆ ಚಿತ್ತ ವಾಗ್ದಾನ ಹೆಗ್ಡೇರಿಗೆ ಗುರುನೆಂಚಿತ್ತನ ಪಾತೆರ ಅಂಚಾದು ಈ ಕುಟುಂಬದ ಬೆರಿಪತ್ತೊಂದು ಬತ್ತನೆಂಚಿತ್ತನ ಸತ್ಯ ದಾನ್ನ ಬುದ್ಧಿ ಪುಟ್ಟಾಯ ಇನಿತ ಕಾಲುಡು ನಿಕ್ಕ ಬೋಡಾಂಚಿತ್ನ ಎಡ್ಡೆ ರೀತಿಯ ಬಂಜಿ ಕುಟುಂಬದ ಇಲ್ಲ ಆವುಡು ಸಾನಮುಂಡಿಗೆ ಆವುಡು ಬಣ್ಚಿತ್ನ ವಿಚಾರಡು ಐಕ ಬೋಡಾಂಚಿತ್ನ ಗೃಹನ ನಿರ್ಮಾಣ ಮಲ್ತೊಂದು ದೇವತಾ ಸಾನ್ನಿಧ್ಯ ಪ್ರಾಪ್ತಿಗೆ ಬೋಡಾದ ಕೊಡದೆ ನಟು ವಾಸ್ತು ಪ್ರಕ್ರಿಯೆ ಬೋಡ ಮಲ್ತೊಂದು ಇನಿತ ದಿವಸುಡು ಸಾನ್ನಿಧ್ಯ ಅಭಿವೃದ್ಧಿಗೆ ಬೋಡಾದ ಸಾನ್ನಿಧ್ಯ ಹೋಮನ ಮಲ್ತದು ನನ್ನ ಈ ಹೊಸತ್ತಾಂಚಿತ್ನ ಗೃಹಟು ಪ್ರವೇಶಾವರೆಗುಲ್ಲ ಆವರತಕ್ಕಂಚಿತ್ನ ಕಾರ್ಯಭಾಗನ್ನು ಬರಲು ರೀತಿಯ ಮಲ್ಪಾದು ಕೊರದು ಕುಟುಂಬನ ಎಡ್ಡೆ ರೀತಿಯ ರಕ್ಷಣೆ ಮಲ್ತೊಂದು ಬರಡು ಅಂಚಾದಿ ಪುನಗ ಆಕಾಶ ಬಿಡ್ಲ ಭೂಮಿಗಾಲ ಭೂಮಿ ಬಿಡ್ಲ ಮನೆ ಮಂಚಾಡವಲ್ಲ ಮನೆ ಮಂಚ ಬಿಡ್ಲ ಪತಿಮಾನಿ स्वामी ಪತಿಮೂರ ಪದ್ನಾಲ್ಕು ಗ್ರಾಮದೇವರ ಬಲ ಬರ್ತದೆ ಗ್ರಾಮದೇವರ ಧರ್ಮ ಸಂಸಾರದ ಭಕ್ತಿ ಬರುತ್ತದೆ ಅಂತಿರೇ ಧರ್ಮದೇವರ ಧರ್ಮ ಬರ್ತದೆ ಕಾಲಕಾಲದಲ್ಲಿ ಉಂಟಾಗಿ ಬರ್ತದೆ ಪಾಪ ಬಿಡ ಬರ್ತದೆ ಹಾಕಿ ಅಡ್ಡಾರು ವರಾಮೂರ್ತಿ ಮಾಯಗು ತೆರಿಯಂಜ ದಿನದಾಲಜ್ಜಿ ಎಂಕುಲು ಮಾನವೀರು ಒಂಜಿ ತೆರಿನಾಂಡ ಬರುಂಬ ತೆರಿಯಂದು ಬಂಜಿಡು ಜನನ ಬೆರಿತು ಮರ ಮುಂಚಾದು ಬತ್ತಿನ ಚಿತ್ತನ ಗಳಿಗೇಡು ಏರು ಪೇರು ಹೆಚ್ಚು ಕಮ್ಮಿ ತನುಂಡ ಗ್ರಾಮದೇವರನ ಬಲನು ಬತ್ತೊನ್ಲ ಇನ್ನ ಒಡೆಯನ ಧರ್ಮನ ಬತ್ತೊನ್ಲ ಬತ್ತಿನ ಚಿತ್ತನ ಗಳಿಗೇಡು ವಿಷ ಇತ್ತನುಂಡ ಗರುಡನ ಬಾಯಿಗೆ ಪಡೆದು ಅಮೃತಾನ ನಂಬಿ ಸಂಸಾರಕ್ಕೂ ಕೊರಡು ಬಂದು ಕೇಳಂದು ಮಠ ಪಂಡ್ರ ಮಾಡಿಕ ದೈವ ಪಂಡ್ರ ವಜ್ರ ಪತ್ತನ ಮತ್ತು ವಂಚಿತರ ಮಾಯ ರಾಜೇಂದ್ರ ದೈವ ಎನ್ನ ಭಕ್ತಿದ ಕುಟುಂಬ ಕುಟುಂಬಗಳು ದೇಶ ಹಂಚಿನ ಹೊಂಟಿ ಬಂದಿಲ್ಲ ಮೆರವನ್ ಬತ್ತರ ಸತ್ಯ ಸತ್ಯ ಸತ್ಯವಲ್ಲ ಧರ್ಮದೇವಲ್ಲ ಕಳೆದು ಬಂದಿಲ್ಲ ಹಾಗೆ ಮತ್ತೊಂದು ದುಂಬುದಿಯೊಂದು ಅವಾಗ ಸಾಲಿದವರು ನಾಗಬಂದ ಪ್ರಮಾಣಿಕ ಮತ್ತೊಂದು ಅಪ್ಪ ಉಲ್ಲಾದಿನ ದೈವನು ಮತ್ತೊಂದು ಸಂಸಾರ ಕಾಲದಲ್ಲಿ
ಕಮ್ ಏರ ಮೀರ ಆಗ್ತಿರಲ್ಲ ಪಜಿಲೆ ಅಪ್ಪ ಉಳ್ಳಾಲ್ದಿರ ಸಿರಿಪಾದು ಹತ್ತದ ಬಂತು ಇನ್ನ ಒಡೆಯ ಮಂಜಾತರು ತುಂಬುದಿಲ್ಲ ಹತ್ತಿದ ಸಂಸಾರ ದತ್ತು ಬಲ ತುಂಬ ಎಡ್ಡೆ ಭಾಷೆ ಕೊಡ್ತು ಕೀರ್ತಿಗಾರ ಫಲ ಅವಾಗ ಇಪ್ಪತ್ತು ಉದಯ ಪಂಡ ಪಂಡ ಏಳ ಹಿಂಗಡ ಆಗಿರಕ ಇಂಚೆ ರಾಜನು ಕೊಂಡಾಡ್ನ ರಾಶಿ ಮಾಡ್ತವ್ರು ಗರಿಬುರ ಇಂಚೆ ಸುತ್ತು ಮಡಸ್ತಾರ 14 ಜನ ಇತ್ತಲ್ಲ ರಾಶಿ ಮಾಡ್ತಾರ ಕೊಟ್ಟು ಕಂದಿರ ನಿನ್ನ ತೀರ್ಮಾನಗಳು ಕೊಡ್ಲಾ ಪಡ್ಬೇಕು ನೆವನ ಕೇಳಿ ಎನ್ನ ಒಡೆಯ ಮಂಜಾತರ ಧರ್ಮ ಉಂಡು ಮಾಡ್ಕೊಟ್ಟ ನಾನು ನೆವನ ಉಕ್ಕಿಯನ್ನು ಕೊಡ್ತು ಉಂಡು ಮಾಡ್ಕೊಟ್ಟ ಕಾರಣ ಪುರಾಮೂರ್ತಿಯೇ ಕುಟುಂಬ ಆರಾಧನೆಗೆ ಒಂಜಿ ಜಾಗ ಬೋಡು ನಿನ್ನ ಕುಟುಂಬದ ಇಲ್ಲು ಬೋಡು ಬಂದಿತ್ನ ಅಭಿಲಾಷೆ ಮೂಲಿತ್ತಿನಕಲು ಎಡ್ಡೆ ಮನಸ್ಸನ್ನು ಮಲ್ತದೆ ಕೊಡಾಂಚಿತನ ಭೂಮಿಲ್ಲ ನಂಗೆ ಅನುಗ್ರಹ ರೂಪಡು ಕೊರತೇರು ಅವೇ ಪ್ರಕಾರವಾದ ಕುಟುಂಬದ ಒಂಜಿ ನಿನ್ನ ಆರಾಧನೆ ಕರೆದೊಂದು ಬತ್ತನಂಚಿತ್ನ ಈ ಪರಂಪರೆ ಉರಿಯೋಡು ಕುಟುಂಬದ ಇಲ್ಲು ಪಣ್ಪುಣಂಚಿತ್ನ ಒಂಜಿ ಎಂಕಲಾವುಡು ಎಂಕಲ ದೈವ ಎಂಕಲಿಗೆ ಬೋಡು ಪಣ್ಪಂಚಿತ್ನ ಉದಿಶಡ್ ನಿನ್ನ ಅನುಗ್ರಹನದೆ ತಂದು ನಿನ್ನ ನುಡಿತ ಪ್ರಕಾರಡ್ಲ ಹೊಸತ್ತಾಂಚಿತ್ನ ಆರುಡ ಗೃಹನ ಒಂಜಿ ನಿರ್ಮಾಣ ಮಲ್ಪುಲೆ ಐತೆ ಎಂಕ್ ಓಡಾಂಚಿತ್ನ ಒಂಜಿ ಸ್ಥಾನಮಾನನ ಕಲ್ಪನೆ ಮಲ್ಪುಲೆ ಯಾನ ಅಡೆಗೆ ಬರ್ಪೆ ಅವಲೇ ನನ್ನ ಆರಾಧನೆ ಮಲ್ತೊಂದು ಬಲ್ಲೆ ಅವಾಗ ಸ್ಥಳ ಬುದ್ಧಿ ಕೋಪಿನಂದ ಉಂದೇ ಜಾಗಡ ಉಂಡೇಟು ಉಲ್ಲ ಪಣ್ಪೆಂಚಿತ್ನ ಅಭಯದ ವಾಕಿನ ಆನಿ ಎಂಕಲೆ ಕೊಡ್ತಾ ಇಂತ ಮುಹೂರ್ತ ಇನಿ ಒದಗದಿಂದ ಅವೇ ಪ್ರಕಾರವಾದ ಮಧ್ಯಾಹ್ನದ ಅಭಿಜಿನ ಲಗ್ನಗಳು ನಿನ್ನ ನೂತನ ವಾಂಚಿತ್ನ ಗೃಹಟ್ಟು ಪ್ರತಿಷ್ಠಾಪನೆ ಮಲ್ಕೊಂಡು ಸಂಕಲ್ಪ ಮಲ್ತದ ಅವೇ ಪ್ರಕಾರವಾದ ನಿನ್ನ ಅನಿಶ್ಚಿತ ಮಲ್ತದೆ ಇನ್ನು ಮಲ್ತದ ಲೆತಂ ಬೋರ್ಡ್ ಬಂದ್ಬಿಟ್ಟಿದ್ದ ಕುಟುಂಬದ ಕಲ ಅಭಿಲಾಷೆ ಅಡಿಗೆ ಬರೀ ಭಾರತ ಪುಣ್ಯ ತಂದೆ ಬದುಕಿದ್ದಾರೆ ಕಾಲಗಳಿಗೆ ಬಂದಿಲ್ಲ ದಯಪಣ್ಣ ಎನ್ನ ರೂಪ ಬೇಕಲ್ಲ ವಿಚಾರ ಉಂಡು ದಯಪಣ್ಣ ಒಂಜಿರು ಕೊಡಿ ಅನ್ನ ಸಂಕೋಚ ಅತ್ತೆ ಸ್ಥಳ ಬಿಡುದು ಬಂಡಿ ಬರ ಕೊಡಿ ಅಪ್ಪ ನನ್ನ ನೀರು ಕೊಡ್ದೆ ಬರ ದೈವ ಬಂದಿಲ್ಲ ಕಾಲಗಳಿಗೆ ನಿನ್ನೆ ಉಂಡು ಬರ್ತದೆ ನಿನ್ನೆ ಮದ್ವೆ ರೂಪಡ್ಲಿ ತಂದು ಬೋಡು ಅವಾಗ ಬ್ಯಾನ್ ಬೆಳ್ಳಿ ನೀರಲ್ಲಿ ತಂದ್ಬೋದು ನಿನ್ನ ಆ ಸಾನಿಧ್ಯ ದಯಪಣ್ಣ ಪ್ರವೇಶ ಮಾಡ್ಕೊಂಡು ನಿರ್ಮಾಣ ತಗೊಡು ನಾನು ಉಂಡು ಬರ್ತಾರೆ ಅಪ್ಪ ಈಗ ಮುಖ್ಯವಾದ ದಯಪಣ್ಣ ಉಲ್ಲಾದಿನ ದಯ ಮುಖ್ಯ ಬೋಡು ಅತ್ತೆ ಅವಾಗ ಈ ಕೊಟ್ಟರು ಉಲ್ಲಾದಿ ದಾನ ತೀರ್ಮಾನ ಕೊಡುವ ತೂಕೆ ಮಧ್ಯ ಮಾಡುದು ಪ್ರಸಾದ ಹೆಂಚೆ ನನ್ನ ಕುಟುಂಬ ಸರ್ಕೇನೆ ಕುಟುಂಬ ಸರ್ಕೆ ಉಲ್ಲಂದಿಗೆ ನಮ್ಮದಲ್ಲ ಸಂದಾಯಿತ ವಿಚಾರ ಮಾಡ್ತಿದಾರ ಪಂದರತ ಕೊಡ್ತಿದ್ದಾರತ ಇನಿ ಬಯ್ಯದ ಉಲಾಯಿ ಒಂಜಿ ಹಂಡಕಾಯಿ ಮಲ್ಪಾದ ಪ್ರಸಾದ ಒಂಜಿ ಕನ್ಬರು ನಂಗೆ ಕೋಲ ಅವರದು ಒಂಜಿ ಪ್ರಸಾದ ಬೋಡು ತುಕೆ ತೀರ್ಮಾನ ಕೊಡ್ತಾರೆ ತುಕ ಎಡ್ಡೆ ತೀರ್ಮಾನ ಬೋಡು ಧರ್ಮದ ರಾಶಿ ಗುರಿಗೆ ದಯಪಣ್ಣ ಹೆಂಗು ಒಪ್ಪಿಗೆ ಬಂದ ಅರಡೆ ಕೇಂದ್ರ ಸತ್ಯ ನಮ್ಮ ಸೇವೆ ಕೊರತೆ ನಮ್ಮ ದಯಪಣ್ಣ ಅನ್ನನೆಂಬ ಪಿರಾಯಿ ಬೇಟಿಗೆ ವಾ ತೀರ್ಮಾನ ಬರ್ಪೂಜಿ ಪ್ರವೇಶ ಬಂದ ದಯಪಣ್ಣ ಇನ್ನು ದಯಪಣ್ಣ ಪೂತ ಪೂಜೆ ಬಂದ ವಿಚಾರ ಆಗ್ತದೆ ಇದು ಪೂರ ಕಾರ್ಯಗಳು ಪೊರ್ಲಾವಡು ಪೂರ ಕಾರ್ಯಗಳು ದಯಪಣ್ಣ ಇನ್ನಿದ್ದು ಎಲ್ಲ ಮುಟ್ಟಲ್ಲ ಆಪಿನ ಎಲ್ಲ ನಿಮ್ಮಟ ಆಪಿನ ಕಾರ್ಯಗಳು ವಿಗ್ರಹ ಬರಲ್ಲ ಬರಲಿ ವಿಗ್ರಹ ಬರಲಿಲ್ಲ ಕಂದ ಹಪ್ಪೆ ಅಲಂಕಾರ ಪೂಜೆ ಅಂಜರಿ ಸಂದವ ಎರಡನೇ ರೂಪ ದಯಪಂಡ ಯಾರು ಈ ಸಾನ್ನಿಧ್ಯ ಜಪ್ಪನಿಟ್ಟು ಒಂಜಿ ರೂಪ ದಯಪಂಡ ಕಲಿದವನ ಹೀರು ತಂತ್ರಸ್ಥಾನ ದಯಪಂಡ ಇರ್ನ ದಯಪಂಡ ಭಕ್ತಿ ಮನ ಮೆಚ್ಚಿನ ಶಕ್ತಿಯಾನು ಅಂಚಾರ ಬಗ್ಗೆ ಅಪ್ಪೆ ಉಳ್ಳಾದಿ ಖಂಡಿತ ದಯದಿ ಪೇರ್ಪಂಡ ಈಗ ಹಾತ್ ಮೂಡು ಖಂಡಿತ ಉಂಟು ಅವಾಗ ಈ ಪಕ್ಕ ದಯಪಂಡ ಬಂಜಿಲೆ ಸಂಕೋಚ ಮುಖ್ಯ ಆತ ಆದ್ರೆ ಈ ರೂಪಡೆ ಬರ್ತನೆ ಸಂತೋಷ ಮಾಡೋ ತೀರ್ಮಾನಕ್ಕೂ ಅಪ್ಪ ಎಡ್ಡೆ ಕೊಡ್ತಾರೆ ಅಪ್ಪ ಈ ಪೂರ್ತಿ ಏನ ಚವರ್ದ ಸಂಸಾರ ಕೇಳುವೆ ಇಂಚ ಸಂತೋಷ ತನಿಗಳಿಗೆ ಸಂತೋಷತೆ ಚವರ್ದ ಸಂಸಾರ ಸಂತೋಷ ಸಂತೋಷತೆ ಎಂಚ ಒಮ್ಮತ್ತದ ಪುರ ಏನ ಆರದ ನಡಪುರತೆ ಆಯಾ ನ್ಯಾಯ ಕುಂಡ ಬಂದ ರೂಪ ರೂಪ ಬರ್ಪಾಯ ಅತಿ ಇತ್ತ ಈ ಪೂರ್ತಿ ಅಲ್ಲಿ ವೇಲೆ ಇಂಗಡ ಬರ್ಪುಜಿ ನಮಗೆ ಬರಬಾಪ ಉಂಡಾಯರಂಡು ಆ ಪೂರ್ತಿ ಸಂಸಾರ ಲೆತ್ತು ಪುರ ಕೊಂಡಾಡು ಸಂಸಾರ ಲೆತ್ತುಕೊಂಡಾಡ ಸಂಸಾರ ತೀರ ಈ ಪೂರ್ತಿ ಅಮೃತಗಳಿಗೆ ಬರ್ತನೆ ಅಮೃತಗಳಿಗೆ ಸ್ಥಳ ಬಿಡ್ಪೆ ಬಂಡಿ ಬರಪ್ಪ ಸ್ಥಳ ಬಿಡು ಬಂಡಿ ಬರಪದ ಈ ಸಾನ್ನಿಧ್ಯ ಬಿಡ್ಪೆ ಈ ಸಾನ್ನಿಧ್ಯ ಬಿಡುದು ಎಲ್ಲ ಸಾನ್ನಿಧ್ಯ ಹೋಗ್ಪೆ ಅಪ್ಪ ಹಿಂಗಳು ಈತಿ ಜನ ಗುಳು ಏತಿ ಜನ ವರಿ ವರಿ ಉಲಾಯ್ದ ಕುಲುಮ ಅಕ್ಕಳು ಮಾತ್ರ ಅದೇ ಎಲ್ಲದ ಕುಡಂಗಿ ಅಪಗಿರ್ತಿ ಬರದ ಬಲ್ಲಿ ಐಕೆ ಬಾರದು ಯಾನ ಅಕ್ಕಡ ಒಂಜಿ ಕೇನು ಡಾಪುನೆ ಯಾಪಂಡ ರಾಶಿ ದಿನ ತಕ್ಕದೆ ಒಂಜಿ ರಾಶಿ ಬಾರಿ ಬಲ್ಲದ ಯಾಪಂಡ ಎಲ್ಲ ಕಲಂಕ ಬರದ ಬಲ್ಲಿ ಕುಟುಂಬ ಶಕ್ತಿ ಎಂಬುಡು ಈ ಧರ್ಮೋಡ ಮಾಡಪೋ ಈ ಪರಮಗಳು ಸರ್ವವಾಕ್ಯ ದೈವಗಳು ತನ್ನಡ ಕುಲ್ದಿ ಪಟ್ಟ ಒಂದು ಅಧಿಕಾರ ಪಡೆದು ಬೈದೆ ಈ ಪೊರ್ತುಗು ಸಂಸಾರ ಅನುಕರ್ಪೆ ಅಮೃತ ಗೆಲ್ಗೆ ಸ್ಥಳ ಉಂಟು ಜನಕುಲು ಅಂಡ ನನ್ನ ಒಂಜಿ ಸಮಯದ ಅಭಾವಡು ಒಂಚೂರು ಮನುಷ್ಯರು ಬರವರ ಬುದ್ಧಿನರ ಪುನರ ಬುದ್ಧಿನರ ಬುಜಿ ಅಂತಾನೆ ನಿನ್ನ ಸಂಸಾರ ಮಾಪು ಕೊರಡು ಬಂದ ಅವಳು ಈಗ ಮಡಿಪುರ ಸತ್ಯ ಖಂಡಿತ ಸತ್ಯ ಅವ್ರು ಸತ್ ದೀಪ
ಪೊಣ್ಣ ಸಂಸಾರ ಕೆಕ್ಕೆರೆ ಬಲ್ಲಿ ಬೆಳಗ್ಗೆ ದೀಪ ಬಂದ ನೋಡು ಪುಣ್ಯ ಸಂಸಾರ ಸತ್ಯವತಿಯ ಸತ್ಯಪುಲಿ ಒಂದೊಂದು ಅಲ್ತ ಶುರು ಮಾಡ್ತಾರೆ ಕೊಡ್ಲೆ ಸತ್ಯದೇವತೆ ಆಯ್ತು ಗಾಕಲ್ಲ ದೀಪ ಎನ್ನ ಯಜಮಾನ ಇದ್ದಾರೆ ಮತ್ತೊಂದು ಸತ್ಯದೇವತೆ ಕಾರ್ ನೀರು ಮೈ ಕೂಡ ಕಾರಿಗೆ ನೀರು ಮೈ ಪುನಃ ಆಯ್ತು ಅಂತ ಅಂಚೆ ಮೈ ತಗೊಂಡು ಕಲಶ ಆಗ್ಬೋದು ಕಲಸವು ನೀರು ಆಯರ ಬತ್ತಲೆ ಕೈ ಬರ್ಲೆ ಕೈ ಬರ್ಲೆ
ಕೈ ಗೊತ್ತು. ಶ್ರೀಪಾದ ಧರ್ಮವಚರ ಆ ಮನದೇವರ ಧರ್ಮ ಮಟ್ಟೆ ಎಂಚಾದ ಸಂತೋಷಕ್ಕಾಗಿ ಅದೇ ಸ್ವಾಮಿ ಕುಮಾರ್ದು ಶ್ರೀಪತಿಯ ಮೊದಲಿಗೆ ಅಪ್ಪ ಎಡ್ಡೆಗಲ್ ಕೆಟ್ಟೆ ಮುಟ್ಟರು ದೇವರ ಅಪ್ಪಣೆ ಬರೆದುಕೊಂಡು ಅಪ್ಪ ಉಲ್ಲಾಸದಿಂದ ಎದ್ದು ಅರಣ್ಯದಾಯಪನ ವಿಂಜಾಪನ ಅಹಂಕಾರ ಪೂಜೆ ಬರೆದು ಅರುಣದಾಯಪನ ಅನುಗ್ರಹಟ್ಟು ಈ ಸಾಲಿಗೆ ಬಂದ ಅಪಗ ಪಂಗಿನ ಬೊಗ್ಗನ ಮಲೆ ತರುವಾರದ ಮಣ್ಣು ತರುವಾರದ ಸಂಸಾರ ದೇವಾಡಿಗ ಸಂಸಾರ ದೇವರ ಪಂಗಿನ ಮೆರಪಾಲ ನನಗದಾಯಪನ ಈ ಮನ ದೇವರ ಪ್ರತಿಷ್ಠಾಪನೆ ಮಲ್ಲೆತ್ತು ನನಗೆ ಎಂಗು ಮಂತ್ರಿ ಕಲ್ತೋಡ ಪ್ರತಿಷ್ಠೆ ಅದು ನನಗೆ ಆಪಿನ ಕಾರ್ಯ ವಿಗ್ರಹ ಬರ ನಿಲ್ಕನೆ ಮೆರಪಾಲ ಪಂಡ ತೀರ್ಮಾನ ಗೋಡ ಮುಟ್ಟ ದೇವರುಗಳು ಅಪ್ಪ ಉಲ್ಲಾಸಿ ಬಿಟ್ಟಿದ್ದೀರಿ ನನಗೆ ಲಂಚನೆ ಪೊರ್ಲದ ಕಾರ್ಯ ಪೊರ್ಲು ಮಾಡ್ಪಾವೆ ಅಮೃತ ಕಲ್ ಕೆಟ್ಟು ಹೋಗ್ತಾವೆ
बसले आता देतो का आपण त्याला मला
ಮಾಮಿನ ಮಾಮಿನ ಡ್ಯಾನ್ಸ್ ಇದೆ
నాపే ఉల్లాదికి తరతగ్గారుందు ಧರ್ಮುಡು ಮೇತಿನ ಚಿತ್ತನ ಕಾರ್ಮಿಕ ಪುರುಷ ಚಿತ್ತನ ಮಾಯಾ ಪುರುಷ ಚಿತ್ತನ ವರಾಹ ಮುಟ್ಟಿದ ತರತರ್ಗಾದ ಕುಟುಂಬದ ಪ್ರಾರ್ಥನೆ ದನ್ನ ಕುಟುಂಬಗೂ ಭಾಗ್ಯನ ಕೊರಿಯ ಯೋಗನ ಕೊರಿಯ ನಿನ್ನ ಬೋಡಾಲಕ್ಕೆ ಚಿತ್ತನ ಸಾನ ಮುಂಡಿಗೆ ಈ ಜಾಗಗಳಿಗೆ ಚಿನ್ನಲ್ಪಾಯ ಏನಿ ಕಾಲಡು ನಿನ್ನ ಬಲತ ಮುಂಗುಷ್ಟನ ಈ ಜಾಗದ ದೀತಾಂತ ಮಣ್ಪಿನ ವಿಚಾರನ ಮದಿಪರೆಗೆ ಮನುಷ್ಯರ ಚಿತ್ತನ ಎಂಗಲೆಗೆ ಅಸಾಧ್ಯ ಧರ್ಮನೇ ಅಧರ್ಮಾಪುಣ ಚಿತ್ತನ ಕಾಲಡು ಒಡೆಯೇ ಮಂಜುನಾಥ ದೇವರ ಅಪ್ಪಣೆಯನ್ನು ಪಡೆದುಕೊಂಡು ಕೈಲಾಸಗಿರಿಯನ್ನು ಕುರಿತು ಭೂಮಿಗೆ ಬತ್ತಿನ ಚಿತ್ರನ ಕೊಟ್ಟು ಧರ್ಮ ಓಲುಂಡುಕೊಂಡ ಚಿತ್ತ ವಿಚಾರವನ್ನು ಶೋಧನೆ ಮಲ್ಪುಣ ಚಿತ್ರನ ಕೊಟ್ಟು ಅನಗ ನಿನ್ನ ಕಣ್ಣು ದೋಗಿನ ನೆಲ್ಲಾಡಿ ಬೀಳು ನನ್ನ ಯಾನ ಈ ರೂಪಡಿ ಪುಣ ಸರಿಯತ್ತಂದು ಬಂದು ಮಾನವ ರೂಪನ ಧಾರಣೆ ಮತ್ತೊಂದು ನಡತೊಂದು ಬರ್ಪುಣ ಚಿತ್ತನ ಸಂದರ್ಭಗಳು ಅಮ್ಮು ಬಲ್ಲಾದಿ ಬಸದಿಡ ಪೂಜಕರಿತ್ತೊಂದು ಬರ್ಪುಣ ಚಿತ್ತನ ಸಮಯ ಮಧ್ಯ ಸಾಟಿಡೆಂದು ಬಜೆಲಾಗುವುದು ಬಡವಾಗುವುದು ದಾದಾನಲ ಕೊರಲಿ ಎಂದು ಬಂದಾಗ ನಾನು ಅರ್ಧ ಸಾಧ್ಯ ದಾದ ಕೊರಿಯರಿಗೆ ಸಾಧ್ಯತೆ ಉಂಟು ನನ್ನ ಹುಡುಗ ಬರ್ತನ ನಾಳೆ ಅನ್ನಿ ಉಪನೀರು ಕೊರಿಯರಿಗೆ ಸಾಧ್ಯತೆ ಉಂಟು ಪಡೆದು ನಾನು ನೆಲ್ಲಾಡಿ ಹುಡುಗಲೆ ತಂದು ಹೋಗ್ತೀನಿ ನಿಕ್ಕು ಬೋಡ ಅಂಚಿತ್ ನಾನು ಉಪನೀರನ್ನು ಕೊರ್ಪೇರು ಅಯ್ಯ ಈ ಏರು ಒಲ್ತು ಬರ್ತೀನಿ ದಾಯಕ ಬರ್ತೀನಿ ಬಂದು ನಾನು ವಿಚಾರವನ್ನು ಎತ್ತುಕೊಂಡಾಡು ಎಂಗೆ ಏರ್ಲಾಜಿ ಏನ ಇದು ಎಂಚಾಲ ಎಪ್ಪರು ಆ ಪ್ರಕಾರ ಯಾನಿಪ್ಪೆ ಅಂಜನ ಅನ್ನಕ್ಕೆ ಬಂದು ಲೆಪ್ಪಡಿ ಯಾರು ಮಾನವ ರೂಪ ಮುಂಚೆ ಉದಾಹರಣೆ ಕೊಡ್ತೀವಿ ಇಂಚನೆ ಚಾಕ್ರಿ ಮಾನಿ ಆದ ನೆಲ್ಲಾಡಿ ಬಿಡುದ್ರು ಸೇವೆನ ಸಂದರ್ಭ ಸಂದರ್ಭಗಳು ಅಮ್ಮು ಬಲ್ಲಾಡಿ ಬಹಳ ದುಃಖೋಡಿಪೋರು ಪ್ರಗಡೆರು ವೇನೆಡೆ ತನ್ನ ಜೀವನ ಕರೆಯುವ ಹೊತ್ತುಡು ಈ ಬಣ್ಣ ಎಂಗೆ ದೇವರ ವರದಾನ ಕೊತ್ತಿನ ಚಿತ್ತ ನಡವಂಗಿ ಮರ್ತು ಉಂಡು ಅವೇನಾರೇ ಕೊಡಲಿ ಯಾರು ಉಸಾರಾಕ್ರಮ ಚಿತ್ತ ವಿಷಯ ನಿನ್ನ ಈ ವಿದ್ಯೆನ ಉಪಯೋಗ ಬಂದೊಂದು ಅರಸುಲೇನು ಗುಣಮುಖನ ಮಲ್ಪಾವ ಇಂಚನೆ ಕೊಟ್ಟು ನಾನು ಮಗ ಉಡುಪಿದ ವಾದಿರಾಜ ಸ್ವಾಮಿಗಳು ಭಿಕ್ಷೆಗೆ ನೇತ್ರಾವತಿ ನದಿ ತೀರೋಡು ಬರ್ಪಂಚಿತ್ನ ಬರ್ತೋಡು ಎಂಕಲ್ಲ ಗುರುಗಳ ಇರು ದಯ ಮಲ್ಪೋಡು ಭಿಕ್ಷೆ ಸ್ವೀಕಾರ ಮಲ್ಪೋಡು ಮನುಚಿತ್ನ ವಾಗ್ದಾನ ಕೊಡ್ಬೇಕು ದೇವರ ದಾಚಿತ್ನ ಹೊರಡು ಯಾನ ಭಿಕ್ಷೆ ಸ್ವೀಕಾರ ಮಲ್ಪುಜಿಗೊಂಡ ಚಿತ್ತ ಚಿತ್ತನೆಡೆ ಒಳಗಾಪಿರ ಬೆಟ್ಟೆಡೆ ಅವೇ ಪ್ರಕಾರವಾದ ಇವು ಯೋಚನೆ ಮಲ್ಪಡೆ ರಾತ್ರಿ ಪಗೆಲಾವೃಂದನೆ ದೇವಸ್ಥಾನ ನಿರ್ಮಾಣ ಮಲ್ಪಾದ ಕೃಪಯ ಬಂದ ಕದ್ರಿದ ಜಾಗಕ್ಕೆ ಹೋಗುವ ಮಂಜುನಾಥ ದೇವರನ್ನು ಭೇಟಿ ಅನ್ನುವ ಈ ಲಿಂಗ ನಿಂತಿದೆ ಪರ ಸಾಧ್ಯತೆ ಕೆರೆಟೆ ಜ್ಯೋತಿರ್ಲಿಂಗವನ್ನು ಕಾಶಿಡ ವೈದ್ಯನ ಚಿತ್ನ ಅವೇನು ಪದಂಪೋ ನಿನ್ನ ಕುಟುಂಬಸ್ಥರಿಗೆ ಪ್ರತಿಷ್ಠಾಪನೆ ಮಲ್ಪುರ ಬಂದ ವಾಗ್ದಾನ ಕೊಡ್ಬೇಕು ಅವೇ ಪ್ರಕಾರವಾದ ಒಡೆಯನ ಅರ್ಪಣೆಯನ್ನು ಪಡೆದೊಂದು ರಾತ್ರಿ ಪಗೆಲಾವೃಂದನ ದೇವಸ್ಥಾನ ನಿರ್ಮಾಣ ಮತ್ತೊಂದು ಸ್ವಾಮಿಗಳ ವತಿನ ಭಿಕ್ಷೆ ಸ್ವೀಕಾರ ಮತ್ತೊಂದು ಪಂಚಿತ ಪ್ರತುಡು ಪೆಟ್ಟೇರು ಪೇನುವೇರು ಈ ನರಮಾನಿ ಹತ್ತು ಈ ಏರು ಅಸಾಧ್ಯವಾಂಚಿತನ ಪುರುಷೆ ನಿನ್ನ ನಿಜ ರೂಪ ತೋಚುವಾಡುವನ್ನಾಗ ನಿನ್ನ ಮಾನವ ರೂಪ ಅಂತೆತ್ತದೆ ಪೊರ್ಲುದ ನಿನ್ನ ಆ ವರಹ ರೂಪ ತೋಚುವಾದ ಅಣ್ಣಪ್ಪಿನ ಅನಾಂಕಿತವಾದವರು ಪಡೆತಂದು ನನ್ನ ಯಾನ ಮೂಲ ಆರಾಧನೆ ಕೆರೆತಂದು ಪ್ರಪಂಚ ಶಕ್ತಿ ನನ್ನ ಯಾನ ಮೂಲ ಬಿಡುಪುಜಿ ನನ್ನ ಯಾನ ಕುಟುಂಬ ಸ್ಥಳಕ್ಕೂ ಮೋಪೆ ಕುಟುಂಬದ ಬಂಜಿಲ್ಲಾದ ಮೆರಪೆ ಅಂಚಾದ ಬರ್ತಡು ಈ ಜಾಗಡೆ ಯಾವ ಕಾರಣ ಬರ್ತದ ಮಣ್ಪುರ ಚಿತ್ತ ವಿಚಾರ ಮಾನವರಿಗೆ ಅಂಚಿತ್ನೆಗೆ ಮನೆಯರಿಗೆ ಅಸಾಧ್ಯ ಆಕಾಶ ಬಿಟ್ಟ ಭೂಮಿಗಾಲ ಭೂಮಿ ಬಿಟ್ಟ ಮನೆರಂಚಾವಲ ಪತಿಮಾನ
ಸ್ವಾಮಿ ಬೊಮ್ಮನಂದನ ಮತ್ತೆ ಆಕದ ಜಾಕದ ಸತಪತ ಸತಪತ ಮಾನವ ಚಮನ ಇದು ಒಂದು ಕೂಡ ಕೆಲಸ ಬಂದು ಕಲೆ ಬರಂದಾರೆ ಐತೆ ಬರ ದೀಪಾಯಿ ಸುತ್ತೆ ಆಡಿ ಬರ್ತಾರೆ ಮಲ್ತಿನ ಹಾರುತ್ತೆ ಐತೆ ಬರ ಮಾಡಿ ಬೆತ್ತನ 14 ಗಳ ದಿನ ಧರ್ಮಚರ್ಯ ಚೌಡಿ ಬಿಡಿ ಪುಣ್ಯತೆ ಕಟ್ಟೆ ಮತ್ತೆ ಸ್ವಾಮಿ ಮುಸುತ್ತಲ್ಲಿ 4 ದೇವರಿನ ಬೇಕು ಯಾವದ ಬರು ಮನ ದೇವರ ಧರ್ಮ ಹೊತ್ತಂದೆ ಅಂತೆ ರಾಜನಗರ ಬತ್ತರ ಮತ್ತು ದೈವಸ್ಥಾನ ರಾಜಸ್ಥಾನ ನ್ಯಾಯಸ್ಥಾನ ತೀರ್ಮಾನ ಕಟ್ಟೆ ಕಾಲ್ಗಾಲ್ಗೆ ಉಂಡಾಯಿ ಕೊಡ್ತರು 26 ಬ್ರಹ್ಮಕ್ಕೆ ಬೆತ್ತಿಗೆ ಬೇರೆ ರಾಸತೆ 4 ಗುತ್ತುರ್ದೇರ್ಲವರ ಸಮುದಾಯರಿಗೆ ಹರಜಾತಿ ಪರಜಾತಿ